ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಹೇಳಿಕೆ ಇದೀಗ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾ ಇದೆ. ಎಕ್ಸ್ಪರ್ಟ್ಸ್ ಯಾವ ಆಧಾರದ ಮೇಲೆ ವೈಜ್ಞಾನಿಕ ಮಾಹಿತಿ ಕೊಟ್ಟಿದ್ದಾರೋ ನನಗೆ ಗೊತ್ತಿಲ್ಲ. ನಮ್ಮ ಜನ ಮಾಸ್ಕ್ ಹಾಕಿಕೊಳ್ಳೋದೇ ಓಡಾಡ್ತಾ ಇದ್ದಾರೆ. ಆದರೆ ಈಗ ಗಣಪತಿ ಹಬ್ಬಕ್ಕೆ ಕಠಿಣ ನಿಯಮ ಜಾರಿಗೊಳಿಸಿದ್ದಾರೆ. ಜನ ಇಷ್ಟೇ ಇರಬೇಕು, ಗಣಪತಿ ಕೂರಿಸುವಾಗ ಇಷ್ಟೇ ಜನ ಇರಬೇಕು ಅಂತೆಲ್ಲ ರೂಲ್ಸ್ ಮಾಡಿದ್ದಾರೆ ಅಂತ ನಿನ್ನೆ ನಡೆದ ಕಾರ್ಯಕ್ರಮದಲ್ಲಿ ಯತ್ನಾಳ್ ಹೇಳಿದ್ದಾರೆ. ಎಸ್ಪಿ ಹಾಗೂ ಡಿಸಿ ಅವರು ಬರೀ ಹಿಂದೂ ಹಬ್ಬದ ಮೇಲೆ ಕಾನೂನು ಮಾಡಿದ್ರೆ ನಾವೇನು ಕೇಳಲ್ಲ, ಹೆಚ್ಚು ಅಂದ್ರೆ ನನಗೆ ಗುಂಡು ಹಾಕ್ಬೋದು, ನಾ ಸತ್ರು ಹೆಸರು ತಗೊಂಡು ಸಾಯ್ಬೇಕು, ಅದಕ್ಕೆ ಸಿಎಂಗೆ ಕೂಡ ಹೇಳಿದ್ದೇನೆ ಗಣೇಶೋತ್ಸವಕ್ಕೆ ತೊಂದರೆ ಮಾಡಬಾರ್ದು ಅಂತ. 10,000 ಜನರನ್ನ ಸೇರಿಸಿ ಸಭೆ ಮಾಡ್ತಿದ್ದೀರಾ, ಗಣಪತಿ ಬಂದಾಗ ಮಾತ್ರ ಕೊರೋನಾ ನೆನಪಾಗುತ್ತಾ ಅಂತ ಪ್ರಶ್ನಿಸಿದ ಗಣೇಶೋತ್ಸವಕ್ಕೆ 50 ಕಂಡೀಷನ್ ಹಾಕಿದ್ದಾರೆ. ಸಾರ್ವಜನಿಕ ಗಣಪತಿ ಪ್ರತಿಷ್ಠಾಪನೆ ಮಾಡುವವರು ಯಾರೂ ಅಂಜಬೇಡಿ. ಸಿಎಂ ಅವರು ಡಿಸಿ ಹಾಗೂ ಎಸ್ಪಿ ಅವರಿಗೂ ಸಿಎಂ ಸೂಚನೆ ನೀಡಿದ್ದಾರೆ. ಗಣೇಶೋತ್ಸವ ಆಚರಣೆ ಮಾಡುವವರು ಯಾರೂ ಅಂಜಿಕೂಡದು ಅಂತ ನಿನ್ನೆ ಯತ್ನಾಳ್ ಕರೆ ನೀಡಿದ್ದು ಇದೀಗ ವೈರಲ್ ಆಗ್ತಾ ಇದೆ. ನಾನು ಮುಖ್ಯಮಂತ್ರಿಗಳು ಬಂದಿದ್ರು, ನಮ್ಮ ಜಿಲ್ಲಾ ಆಡಳಿತ ಮತ್ತು ನಮ್ಮ ಎಲ್ಲ ಅಧಿಕಾರಿಗಳು, ವೈದ್ಯರು, ನರ್ಸ್ಗಳು, ನಮ್ಮೆಲ್ಲ ಏನು ಈ ಒಂದು ಆಶಾ ಕಾರ್ಯಕರ್ತರು, ನಾವು ನೋಡಿ ವಿಜಯಪುರ ಬಹುಶಃ ಎಷ್ಟ್ರಿ ನಾವು ನಂಬರ್ 1 ಇದೀವಿ ಇವತ್ತು ವ್ಯಾಕ್ಸಿನೇಷನ್ದಾಗ. ಇಡೀ ಕರ್ನಾಟಕಕ್ಕೆ ವಿಜಯಪುರ ಸಿಟಿ ನಂಬರ್ 1 ಇದೆ. ಈ ಸಲ 3ನೇ ಅಲೆ ನಮಗೆ ಹೆಚ್ಚು ಎಫೆಕ್ಟ್ ಆಗೋದಿಲ್ಲ. ಇವತ್ತಿನ ರೇಷಿಯೋ ತಗೊಂಡ್ರೆ ದಿವಸಕ್ಕೂ 1 ಪಾಸಿಟಿವ್ ಬರ್ಲಾಕತ್ತೆ, 1 ಪಾಸಿಟಿವ್ ಐತಿ. ಆದ್ರೂ ನಮ್ಮವ್ರು ಯಾಕೆ ಶನಿವಾರ ಆಯ್ತಾರ ಅಟ್ಟೆ ಕರೋನಾ ಬರ್ತದಲ್ರಿ? ನನಗೂ ಗುರ್ತಾಗಲ್ಲ. ಸುಮ್ಮನೆ ಶನಿವಾರ ಆಯ್ತಾರ ಬಂದ್ ಮಾಡ್ಕೊಂಡು ಕೊಟ್ಟಿರ್ತೀರಿ ನಾವು. ಮೊದ್ಲೇ ಹೈರಾಣ ಆಗೈತೆ ಮಂದಿ. ಹಂಗಾರಿ ಎಕ್ಸ್ಪರ್ಟ್ಸ್ ಏನಂತ ಯಾಕ್ರಿ ಶನಿವಾರ ಆಯ್ತಾರ ಕರೋನಾ ಬಂದು ಅಡ್ಡಾಡ್ತೈತೆ ಅನ್ ಬಿಜಾಪುರ? ಸೋಮವಾರ ಬರೋದಿಲ್ಲ, ಮಗಂದು ಶುಕ್ರವಾರ ಬರೋದಿಲ್ಲ, ಮತ್ ರಾತ್ರಿ ಮಾಡ್ತೀರ, ರಾತ್ರಿ ಅಡ್ಡಾಡ್ತದೆ ಅನ್ನೋದು. ಅದಕ್ಕೆ ಏನಾರೊಂದು ನನಗಂತೂ ತಿಳಿದಲ್ರಪ್ಪ, ಏನದು ವೈಜ್ಞಾನಿಕ ಏನೈತೋ ಗೊತ್ತಿಲ್ಲ. ಅಟ್ ಹೇಳಿಬಿಡ್ತಾರ, ಹೊಡೆದು ಎಲ್ಲ ಕರ್ಫ್ಯೂ ಹಾಕಿ ಮಾಡ್ಕೊಂಡು ಮಾಸ್ಕ್ನು ಹಾಕೋದಿಲ್ಲ, ಮಾಡೋರು ಎಲ್ಲ ಮಾಡ್ತಾರೆ. ಆದ್ರೆ ನಮ್ ಗಣಪತಿ ಬರ್ತಂದ್ರೆ ಗಣಪತಿಗೆ ರಿಸ್ಟ್ರಿಕ್ಷನ್ ಎಟ್ಟೆ ಹಿಂಗೆ ಇರಬೇಕು, 5 ಮಂದಿ ಗಣಪತಿಯನ್ನು ಒಯ್ಯಬೇಕು, ಕುಡಿಸುವಾಗ ದೂರ ನಿಂದಿರ್ಬೇಕು, ಅಂದ್ರೆ ಕೈಯನ್ನು ಬಿಡ್ಬೇಕೇನ ಹಿಂಗೆಲ್ಲ ಕಾಯ್ದೆ ಸ್ವಲ್ಪ ಏನು ಇವತ್ತು ಹೇಳಿ ನಾ ಸಿಎಂಗೆ ಹೇಳೀನಿ. ಇವತ್ತು ನೀವೆಲ್ಲ ಎಂತೆಲ್ಲ ಗೊಳ ಕಾಯ್ದೆ ಹಚ್ಚದ್ರೆ ನಾವೇನು ಕೇಳುವುದಿಲ್ಲ. ಇಲ್ಲಿ SP ಅವ್ರು ಅದಾರ, ನಿಮ್ DC ಅದಾರ. ಗಣಪತಿ ಮ್ಯಾಗ ಹಿಂದೂ ಕಾರ್ಯಕ್ರಮ ಮ್ಯಾಗ, ಹಿಂದೂ ಹಬ್ಬದ ಮ್ಯಾಗ, ಹಿಂದೂ ದೇವಸ್ಥಾನ ಮ್ಯಾಗ ಏನಾರ ಬರೀ ಕಾನೂನು ಮಾಡದ್ರಂದ್ರೆ ನೀವೇನು ಮಾಡ್ಕೋತ್ಕೊಂಡ್ರೆ ನಾವೇನು ಬಿಜಾಪುರನಾಗ ಮಾಡಿಸ್ಕೊಡುದಿಲ್ಲ. ಹೆಂಗೆ ಗುಂಡು ಹಾಕ್ಬೋದು, ಭಾಳ ಅದಾರ ನನಗೆ, ಭಾಳ ಫೈರ್ ಡಡ್ ಡಡ್ ಮುಗೀತಲ್ಲ. ಯತ್ನಾಳ್ ಮುಗೀತು, ಇಡೀ ಕರ್ನಾಟಕ ತುಂಬ ಆಗ್ತತೆ. ನಮ್ಮ ಸತ್ರನು ಹೆಸರು ತೊಗೊಂಡು ಹೋಗ್ಬೇಕತ್ತೆ. ಅದಕ್ಕೆ ಇವತ್ತು ಮುಖ್ಯಮಂತ್ರಿಗಳು ಹೇಳಿನಿ, ಗಣಪತಿಗೇನು ತೊಂದರೆ ಮಾಡಬಾರ್ದು, ಇಷ್ಟೇ ಮಂದಿ ಹೋಗಬೇಕು. ಎಲ್ಲ ಸಭಾ ಮಾಡ್ಲಾಕತ್ತೀರಿ, 10,000 ಮಂದಿನ ಕೂಡಿಸಿ. ಗಣಪತಿ ಬಂದಾಗೆ ನಿಮಗೆ ಕೊರೋನಾ ನೆನಪಾಗ್ತೈತೆ. ಕೊರೋನಾದಲ್ಲಿ ಯಾರು ಗಣಪತಿಯನ್ನು ದೂರಿನಿಂದ ಹಿಡಿಯಬೇಕು, ಹೀಗೆ ಒಯ್ದು ಇಡಬೇಕು. ಒಂದು 50 ಇವು ಹಾಕ್ಯಾರ ಅವ್ಕೆ ಕಂಡೀಷನ್. ಹಾಕೋದಿದ್ರೆ ಎಲ್ಲರಿಗೂ ಕಂಡೀಷನ್ ಹಾಕ್ರಿ, ನಮ್ಗೆ ಅಟ್ಟೆಲ್ಲ ತಿಳಿನಿ. ಮುಖ್ಯಮಂತ್ರಿಗಳು ಸ್ಪಷ್ಟ ಹೇಳ್ಯಾರ, ಗಣಪತಿಗೆ ಯಾರು ತೊಂದರೆ ಕೊಡಬಾರದು ಅಂತೇಳಿ ಆದೇಶ ಮಾಡ್ಯಾರ ಇವತ್ತು. ಅದಕ್ಕೆ ಯಾರು ಗಣಪತಿ ಕೂಡ್ಸೋರು ಏನು ಅಂಜಬೇಡ್ರಿ. ಕರ್ನಾಟಕದಾಗ ನಾ ಹೇಳೀನಿ, ಮತ್ತೆ ನೀವೇ ಬಂದು ಬರೀ ನಟಾರ ಬರೀ ಗಣಪತಿ ಕೂಡಿಸ್ಬೇಡ್ರಿ, ದೀಪಾವಳಿ ಮಾಡಬೇಡ್ರಿ, ಸಂಕ್ರಮಣ ಮಾಡಿರ್ಬೇಡ್ರಿ, ಮತ್ತೇನು ಹುಡುಕಿದವ್ರಿಗೆ ಮಾಡ್ಲಕ್ಕೆ ಬಿಡ್ತೀರಿ, ನಮ್ಗೆ ಬಿಡತ್ತೀರಿ. ಅದೇನು ನಡೀದಿಲ್ಲ ಅಂತ ಹೇಳೀನಿ. ಹ್ಞೂ ಅಂದಾರೆ ಇವತ್ತು ಮುಖ್ಯಮಂತ್ರಿಗಳು. ಆದೇಶ ಮಾಡ್ಯಾರ ನಮ್ಮ DC ಅವರಿಗೆ, SP ಅವರಿಗೆ. ಅದಕ್ಕೆ ಇಡೀ ಗಜಾನನ ಮಂಡಳಿಯವ್ರಿಗೆ ಹೇಳ್ತೀನಿ,